ಆಸ್ಪಿನ್ ಇನ್ಫ್ರಾ ಪಡುಬಿದ್ರಿಯ ಸಿಎಸ್ಆರ್ 2021-22ನೇ ಯೋಜನೆಯಡಿ ಪಡುಬಿದ್ರಿ ಮತ್ತು ಪಲಿಮಾರು ಗ್ರಾಮ ಪಂಚಾಯಿತಿಗಳಿಗೆ 11.50 ಲಕ್ಷದ ವಿವಿಧ ಕೊಡುಗೆಗಳನ್ನು ಶಾಸಕ ಲಾಲಾಜಿ ಆರ್ ಮೆಂಡನ್ ಅವರು ವಿತರಿಸಿದರು. ಈ ಸಂದರ್ಭ ಪಡುಬಿದ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಲಾಲಾಜಿ ಆರ್ ಮೆಂಡನ್ ಅವರು, ಬೃಹತ್ ಉದ್ದಿಮೆಗಳು ತಮ್ಮ ಲಾಭಾಂಶದಿಂದ ಸಾಮಾಜಿಕ ಯೋಜನೆಯಡಿ ವಿವಿಧ ಅನುದಾನಗಳನ್ನು ನೀಡುತ್ತಿರುವುದು ಶ್ಲಾಘನೀಯ. ಇದೇ ರೀತಿ ಪಡುಬಿದ್ರಿಯ ಬಹುಮುಖ್ಯ ಸಮಸ್ಯೆಯಾದ ತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪನೆಗೆ ಆಸ್ಪಿನ್ ಶೀಘ್ರ ಕಾರ್ಯಸೂಚಿ ಹಮ್ಮಿಕೊಳ್ಳಲಿದೆ ಎಂದರು. ಆಸ್ಪಿನ್ ಇನ್ಫ್ರಾ ಪಡುಬಿದ್ರಿಯ ಜಿಎಂ ಅಶೋಕ್ ಶೆಟ್ಟಿ ಕಂಪನಿಯ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಅವಧಿಯಾದವರೆಲ್ಲ ತಗೊಳ್ಬೇಕಂತ ಕೂಡ ಸೂಚನೆ ಇದೆ. ಕಡ್ಡಾಯವಾಗಿ ತಗೊಳ್ಬೇಕಂತ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ನಮಗೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಮತ್ತು ಅದನ್ನು ಪಾಲನೆ ಮಾಡಿದರೆ ಎಲ್ಲರಿಗೂ ಕ್ಷೇಮ. ಆದರೆ ಆ ಒಂದು ಹಿನ್ನೆಲೆ ಘಟನೆಯಿಂದಾಗಿ ನಮ್ಮೆಲ್ಲ ಜನಜೀವನ ಅಸ್ತವ್ಯಸ್ತ ಆದಾಗ ಸರ್ಕಾರದಿಂದ ಇರ್ಬೋದು ಅಥವಾ ಖಾಸಗಿ ಸಂಸ್ಥೆಯಲ್ಲಿ ಏನಾದರೂ CSR ಫಂಡ್ ಇದೆ, ಅವರ ಲಾಭದ 2% ಕೊಡಬೇಕಂತ ಲೆಕ್ಕ ಇದೆ. ಅಶೋಕನ್ ಅವರು ಎಷ್ಟು ಕೊಟ್ಟಿರೋದು ಗೊತ್ತಿಲ್ಲ ನನಗೆ. ಹಿಂದೆ UPCL ಅವರ ಸಂಸ್ಥೆಯಲ್ಲಿ ಅವರು ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೌರ ವಿದ್ಯುತ್ ಘಟಕ, ಸರ್ಕಾರಿ ಪ್ರೌಢಶಾಲೆಗೆ ಸೌರಶಕ್ತಿ ಆಧಾರಿತ ಡಿಜಿಟಲ್ ಎಜುಕೇಷನ್ ಸಿಸ್ಟಮ್, ಪಲಿಮಾರು ಮತ್ತು ಪಡುಬಿದ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 20 ಅರ್ಹ ಸ್ವಉದ್ಯೋಗಿ ಮಹಿಳೆಯರಿಗೆ ಸೌರಶಕ್ತಿ ಚಾಲಿತ ಹೊಲಿಗೆ ಯಂತ್ರಗಳನ್ನು ಮಣಿಪಾಲದ ಭಾರತೀಯ ವಿಕಾಸ್ ಟ್ರಸ್ಟ್ ಮತ್ತು ಸೆಲ್ಕೋ ಸೋಲಾರ್ ಲೈಟ್ ಕಂಪನಿಗಳ ಸಹಯೋಗದೊಂದಿಗೆ ವಿತರಿಸಲಾಯಿತು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ್ ಹೆಗ್ಡೆ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ನಿರ್ದೇಶಕ ಮಿಥುನ್ ಆರ್ ಹೆಗ್ಡೆ, ಸೆಲ್ಕೋ ಸೋಲಾರ್ ಲೈಟ್ ಕಂಪನಿಯ ಮಹಾಪ್ರಬಂಧಕ ಜಗದೀಶ್ ಪೈ, ಉದ್ಯಮಿಗಳಾದ ಶ್ರೀನಿವಾಸ್ ರಾವ್ ಮತ್ತು ಪ್ರಜ್ವಲ್ ಶೆಟ್ಟಿ, ಪಡುಬಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿ ಶೆಟ್ಟಿ, ಉಪಾಧ್ಯಕ್ಷೆ ಯಶೋಧ ಪೂಜಾರಿ, ಪಲಿಮಾರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಾಯತ್ರಿ ಪ್ರಭು, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಾಸುದೇವ ಉಪಾಧ್ಯಾಯ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಜಶ್ರೀ ಕಿಡಿ, ಕಾಲೇಜು ಪ್ರಾಂಶುಪಾಲೆ ಅನುರಾಧ, ಶಾಲಾ ಮುಖ್ಯೋಪಾಧ್ಯಾಯ ಪ್ರಸನ್ನ, ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ನವೀನ್ ಚಂದ್ರ ಜಯಶೆಟ್ಟಿ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷೆ ನೀತಾ ಗುರುರಾಜ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.